ಇದ್ದೇವೆ. ಹಾಗೆ ಮಾಜಿ ಕೌನ್ಸಿಲರ್ ಹಾಗೂ ಉಪಾಧ್ಯಕ್ಷರಾದಂತಹ ಶ್ರೀಯುತ ದಿನೇಶ್ ರೈ ಇವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಹಾಗೆ ನಮ್ಮ ಇಲ್ಲಿಯ ಮಸೀದಿ ಅಧ್ಯಕ್ಷರಾದಂತಹ ಅಬೂಬಕ್ಕರ್ ಹಾಗೂ ಸಲಾಂ ಇವರು ಕೂಡ ಇಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಹಾಗೆ ಸ್ಥಳೀಯ ಮೊದಲಿನ ಎಲ್ಲ ಕೌನ್ಸಿಲರ್, ನಮ್ಮ ಮೊದಲಿನ ಮಾಜಿ ಕೌನ್ಸಿಲರ್ ಆದ ಬಾಜಿರವರಿದ್ದಾರೆ. ಹಾಗೆ ಎಲ್ಲ ಅದೇ ರೀತಿ ಇವತ್ತು ಬಂದಿರುವಂತಹ ಎಲ್ಲರನ್ನು ಹೂಕೊಟ್ಟು ಸ್ವಾಗತಿಸಬೇಕಾಗಿ ಇಲ್ಲಿಯ ಕಾರ್ಯಕರ್ತೆಯರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಯೋಜನೆ ಮಂಗಳೂರು ಗ್ರಾಮಾಂತರ ವತಿಯಿಂದ ಏನು ಚಂಬುಗುಡ್ಡೆ ಪಿಲಾರ್ ಅಂಗನವಾಡಿ ಕೇಂದ್ರದ ಉದ್ಘಾಟನೆ ನಾವಿಲ್ಲಿ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಮಾನ್ಯ ಶಾಸಕರು ಹಾಗೆ ಇಲ್ಲಿ ಎಲ್ಲ ಸ್ಥಳೀಯ ಇಲ್ಲಿ ಜನತೆ ಎಲ್ಲರೂ ಇದ್ದಾರೆ, ಗಣ್ಯರು ಇದ್ದಾರೆ. ಅವರಿಗೆಲ್ಲನೂ ನಾನು ಸ್ವಾಗತವನ್ನು ಕೋರ್ತಾ ಪ್ರಾಸ್ತಾವಿಕವಾಗಿ ನಾನು ಹೇಳಬೇಕು ಅಂತಂದರೆ ನಾನು ಖಂಡಿತ ಅವರು ಮಸೀದಿ ಅವರಿಗೆ ನಾನು ಅಧ್ಯಕ್ಷರಿಗೆ ಧನ್ಯವಾದನ ಹೇಳಬೇಕು ದಯವಿಟ್ಟು. ಯಾಕಂದರೆ ಅವರು ಕಳೆದ 26 ವರ್ಷಗಳಿಂದ ನಮ್ಮ ಅಂಗನವಾಡಿ ಕೇಂದ್ರದಿಂದ ಅಲ್ಲಿ ನಡೆಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿ ನಾವು ಅತ್ಯಂತ ಗೌರವಪೂರ್ವಕವಾಗಿ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಕೂಡ ಇಲ್ಲಿ ನಮಗೆ ಒಂದು ನಿವೇಶನವನ್ನು ಹುಡುಕೊಟ್ಲಿಕ್ಕೆ ಮಾನ್ಯ ಶಾಸಕರು ನಮಗೆ ತುಂಬ ಸಹಕಾರ ನೀಡಿದ್ದಾರೆ, ಅವರಿಗೂ ಕೂಡ ಧನ್ಯವಾದ ಕೋರ್ತೀವಿ. ಆಮೇಲೆ ಏನು ನಮ್ಮ ಇಲಾಖೆಯಿಂದ ಯೂಶ್ವಲಿ ನಮಗೆ NREG, CRS ಹಾಗೆ ನಮ್ಮ ಇಲಾಖೆ ಅನುದಾನ ತುಂಬ ಕಡಿಮೆ ಪ್ರಮಾಣದಲ್ಲಿ ಸಿಗ್ತಿತ್ತು, ಹೊಂದಾಣಿಕೆ ಮಾಡಿ ಮಾಡ್ತಾ ಇದ್ವಿ. ಬಟ್ ಈ ಸರಿ ಒಳ್ಳೆ ಒಂದು ಅನುದಾನ 16.5 ಲಕ್ಷಗಳು ನಮ್ಮ ಇಲಾಖೆಯಿಂದನೇ ಸಂಪೂರ್ಣವಾಗಿ ಬಂದಿದ್ದು. ನಮ್ಮ ಕಾಂಟ್ರಾಕ್ಟರ್ ನಜರ್ ಅವರು ತುಂಬ ಅದ್ಭುತವಾಗಿ ಇದನ್ನು ಕಟ್ಟಿಸಿ ನಮ್ಮ ಫಲಾನುಭವಿಗಳಿಗೆಲ್ಲನೂ ಕೂಡ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ಇಲ್ಲಿನ ಏನು ಲೋಕಲ್ ಜನತೆ ಇದ್ದಾರೆ ಅವರು ಕೂಡ ಪ್ರತಿ ಹಂತದಲ್ಲೂ ಕೂಡ ಇದನ್ನು ಕಟ್ಟಬೇಕಾದ್ರೆ ಇನಾಗ್ರೇಷನ್ ಆಗಬೇಕು ಅಂತ ಹೇಳಿ ತುಂಬ ಕಾಳಜಿ ವಹಿಸಿದ್ದಾರೆ. ಅವರಿಗೂ ಕೂಡ ಎಲ್ಲರಿಗೂ ನಾನು ವೈಯಕ್ತಿಕವಾಗಿ ಹಾಗೂ ನಾನು ಇಲಾಖೆ ವತಿಯಿಂದ ಧನ್ಯವಾದಗಳನ್ನು ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು. ಜೊತೆಗೆ ಈ ಕಾರ್ಯಕ್ರಮ ಪ್ರಾರಂಭವಾಗಬೇಕು. ಈಗ ನಾಡಗೀತೆ ಹಾಡಲಿಕ್ಕಿದ್ದಾರೆ ನಮ್ಮ ಪೆರ್ಮನೂರು ವಲಯದ ಅಂಗನವಾಡಿ ಕಾರ್ಯಕರ್ತೆಯರು. ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನು ಜಾತೆ, ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನು ಜಾತೆ, ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಗೋಗಿರೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನು ಜಾತೆ, ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ.
ತೈಲಪ ಹೊಯ್ಸಳರಾಡಿದ ನಾಡೆ ಡಂಕರ ಜಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನು ಜಾತೆ ಜೈ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಭಾರತೀಯ ಗೈರರುದ್ಯಾನ ಜನಗಣ ಹೋಲುವ ದೊರೆಗಳ ಧಾಮ ನಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಜೈ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಇವರು ನಾಡಗೀತೆ ಹೇಳೋ ಮೂಲಕ ಈ ಒಂದು ಶುಭಾರಂಭವನ್ನು ಮಾಡಿದ್ದಾರೆ. ಈಗ ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಾದ್ರೂ ದೀಪೋಜ್ವಲನೆ ಈ ಒಂದು ಓಂ ಹಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಇಂತಹ ಒಂದು ಸುಂದರವಾದಂಥ ಒಂದು ಭವ್ಯವಾದಂಥ ಒಂದು ಕಟ್ಟಡ ನೋಡ್ಲಿಕ್ಕೆ ಒಂದು ತಾಜ್ ಮಹಲ್ ತರ ಉಂಟು. ಈ ಕಟ್ಟಡ ಅಷ್ಟು ಸುಂದರವಾಗಿ ಉಂಟು ನೋಡ್ಲಿಕ್ಕೆ, ಎಲ್ಲ ಸೌಕರ್ಯಗಳು ಉಂಟು ಅಂತ ಹೇಳಿದರೆ ನನಗೆ ಇಲ್ಲಿಯ ಕೌನ್ಸಿಲರ್ ಆದಂಥ ಮಾನ್ಯ ಶಶಿಕಲಾ ಮೇಡಮ್ ರವರ ಪ್ರಯತ್ನ ಮತ್ತೆ ನನ್ನ ಮಿತ್ರರಾದಂಥ ಬಾಸಿಲ್ ಡಿಸೋಜಾರವರ ಪ್ರಯತ್ನ. ಈ ಬಾಸಿಲ್ ಡಿಸೋಜಾ ಅಂತ ಹೇಳಿದ್ರೆ ಯಾವಾಗಲೂ ಅಭಿವೃದ್ಧಿಯ ಪಥದಲ್ಲಿಯೇ ಇರುವವರು, ಅವರ ವಿಷಯದಲ್ಲಿ ಹೇಳಲಿಕ್ಕೆ ಇಲ್ಲ. ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ ನಮ್ಮವರು ಆಸ್ಕರ್ ಫರ್ನಾಂಡಿಸ್ನ ಸಹಾಯದಲ್ಲಿ, ಅದು ಬಾಸಿಲ್ ಡಿಸೋಜಾರ್ ಅವರ ಕೊಡುಗೆ. ಮೊನ್ನೆ ಇನ್ಫೋಸಿಸ್ ರವರ ಸ್ಮಶಾನ ಉಂಟು, ಅಲ್ಲಿ ಕೂಡ ಬಾಸಿಲ್ ಇದ್ದಾರೆ. ಬಾಸಿಲ್ ಈ ಪ್ರದೇಶದಲ್ಲಿ ಇಲ್ಲದ ಜಾಗ ಇಲ್ಲ. ಇಲ್ಲಿಯ ಅಭಿವೃದ್ಧಿಯ ಒಬ್ಬ ಹರಿಕ, ಯಾಕಂತ ಹೇಳಿದ್ರೆ ಅಂತಹ ಬಿಸಿ ರಕ್ತದ ಯುವಕ, ಮತ್ತೆ ಅವನಿಗೆ ಬೇಕಾದಷ್ಟು ಪುರ್ಸೊತ್ತುಂಟು, ಮದುವೆ ಕೂಡ ಆಗ್ಲಿಲ್ಲವ, ಸಮಯ ಹಾಳು ಮಾಡುವುದಿಲ್ಲವ. ಕೆಲವರು ಹಾಗೆಲ್ಲ ಸಮಯವನ್ನು ಹಾಳು ಮಾಡ್ತಾರೆ, ಇವ ಹಾಗೆಲ್ಲ ಕಾಯ ವಾಚ ಮನಸ್ಸ. ಇಟ್ ಈಸ್ ಎ ಒನ್ ಆಫ್ ದ ಕ್ಲೀನ್ ಹ್ಯಾಂಡ್ ಕೌನ್ಸಿಲರ್. ವಾಟ್ ಅಬೌಟ್ ಸರ್? ಆದ್ದರಿಂದ ನಾನು ಅವಳನ್ನು ಹೊಗಳುವುದಲ್ಲ. 3 ಗಂಟೆ ರಾತ್ರಿಗೆ ನನಗೆ ನಿದ್ದೆ ಇಲ್ಲ ರಾತ್ರಿ. ಅವ ಒಂದು 5 ಫೋನ್ ಮಾಡಿದ್ದಾನೆ. ಏನು ಹೇಳುವುದು ಈಗ ಮಕ್ಕಳಲ್ಲಿ ಬಂದು ಈ ಪುಟಾಣಿ ಮಕ್ಕಳನ್ನೆಲ್ಲ ನೋಡುವಾಗ ನನಗೆ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ನೆನಪಾಯಿತು. ಅವರಿಗೆ ಮಕ್ಕಳು ಅಂದರೆ ಬಹಳ ಪಂಚ ಪ್ರಾಣ ಅಲ್ವಾ? ಅವರನ್ನು ಕರೆಯುವುದು ಚಾಚಾ ನೆಹರು. ಹಾಗೆಯೇ ಮಕ್ಕಳಲ್ಲಿ ಅತೀವ ಒಂದು ಪ್ರೀತಿಯನ್ನ ಮಾಡಿ ನಮ್ಮ ಮೇಡಮ್ ರವರು, ಯಾರು ಇಲ್ಲಿಯ ಶಶಿಕಲಾ ಮೇಡಮ್ ರವರು, ಯಾಕೆಂತ ಹೇಳಿದ್ರೆ ಮುಖ್ಯವಾಗಿ ನಮಗೆ ನಮ್ಮ ಇಲ್ಲಿಯ ಕೌನ್ಸಿಲರ್ ರವರ ಒಂದು ಸಾಕು. ಅದೇ ರೀತಿ ನಮ್ಮ ಮಸೀದಿಯ ಅಧ್ಯಕ್ಷರಿದ್ದಾರಲ್ಲ, ಮತ್ತೆ ಅವರ ಬಳಗ ಸುಮಾರು 23 ವರ್ಷಗಳಿಂದ. ಸ್ವಾಮಿ, ನೀವು ನೋಡಿರಬಹುದು ಕೆಲವು ಅಂಗನವಾಡಿಯ ಪರಿಸ್ಥಿತಿ. ನನ್ನ ವಾರ್ಡಿನಲ್ಲೇ ಉಂಟು ಒಂದು ಅಂಗನವಾಡಿ. ಅದು ಹೇಗೆ ಅಂತ ಹೇಳಿದ್ರೆ ಯಾಕಂತ ಹೇಳಿದ್ರೆ ನಮ್ಮ ಮಸೀದಿ ಅಲ್ಲದ್ರೆ ಬೇರೆ ಜಾಗ ಇಲ್ಲ ಅಮ್ಮ ಅವರೇ, ಬಹಳ ಕಷ್ಟ. ಇಲ್ಲಿ ಮಕ್ಕಳಿಗೆ ಬೇಕಾದ ಒಳ್ಳೆಯ ಗಾಳಿ, ಒಳ್ಳೆಯ ಬೆಳಕು, ಸುಂದರವಾದ ಕಟ್ಟಡ, ಸುಂದರವಾದ ಒಂದು ರಸ್ತೆ, ಅದೇ ರೀತಿ ಮಸೀದಿಯವರ ಸಹಕಾರ, ಅದೇ ರೀತಿ ಇಲ್ಲಿಯ ನಮ್ಮ ಟೀಚರ್ ಅವರು ಕೊಡುವಂಥ ಹಾಲು, ಮೊಟ್ಟೆ, ಅನ್ನ ಸಾಂಬಾರು ಎಲ್ಲ ಸರಿಯಾಗಿ ಸಿಗ್ತದೆ ಅಂತ ಹೇಳಿ ಅಕಾರ್ಡಿಂಗ್ ಟು ಎಕ್ಸ್ಪ್ಲೈನ್ ಟು ದಿ ಬಾಜಿಲ್ ಡಿಸೋಜಾ ಆಲ್ಸೋ. ಆದ್ದರಿಂದ ನಮ್ಮ ಮತ್ತೊಂದು ಯಾಕಂತ ಹೇಳಿದ್ರೆ ಇಲ್ಲಿ ಅಂಗನವಾಡಿ ಟೀಚರ್ ಅವರಲ್ಲಿ ನನ್ನ ಒಂದು ಕಳಕಳಿಯ ವಿನಂತಿ. ನಾನು ನಿನ್ನೆ ರಾತ್ರಿ ನಮ್ಮ ಮನೆಯಲ್ಲಿ ಒಂದು ನನ್ನ ಸಹೋದರಿಯರ ಹತ್ರ, ಆಮೇಲೆ ಮದುವೆಯಾಗಿ ಒಂದು ಹೆಂಗಸರಿದ್ದಾರೆ, ಹೇಗೆ ಉಂಟು ಅಂಗನವಾಡಿಯ ಟೀಚರ್ ಅಂತ ಒಂದು ಪ್ರಶ್ನೆ ಕೇಳಿ. ಅದಕ್ಕೆ ಅಲ್ಲಿ 2 ಅಂಗನವಾಡಿ ಟೀಚರ್ ಇದ್ದಾರೆ. ಒಂದು ಅಂಗನವಾಡಿ ಟೀಚರ್ ಸ್ವಲ್ಪ ಡಲ್, ಮನೆಗೆ ಬರುವುದೇ ಇಲ್ಲ. ಮತ್ತೊಂದು ಅಂಗನವಾಡಿಯ ಟೀಚರ್ ಕಾಲಕ್ಕೆ ಇದು ಗರ್ಭಿಣಿ ಆಗುವುದ ಮುಂಚೆ ಆ ತಾಯಿ ಕಾರ್ಡು ಅದರಲ್ಲಿ ಇದರಲ್ಲಿ ಎಲ್ಲ ಬಾರಿ ಸುಪ್ರಸಿದ್ಧಿದ್ದಾರೆ. ಹೀಗೆ ಸೇವೆ ಮಾಡುತ್ತಾ ಇದ್ದರೆ ನಮಗೆ ಇಲ್ಲಿ ಪರಿಸರ ನೋಡಿದ್ರೆ ಗೊತ್ತಾಗ್ತದೆ. ಇಲ್ಲಿ ಅಂಗನವಾಡಿ ಟೀಚರ್ ಬಹುದಾ ವೆರಿ ಗುಡ್ ವರ್ಕರ್ ಅಂತ ಹೇಳಿ ತುಂಬಾ ವರ್ಷದಿಂದ. ಒಂದು ಸಂದರ್ಭದಲ್ಲಿ ಇಲ್ಲಿಯ ಸ್ಥಳೀಯರಾದಂತಹ ಹುಸೇನ್ ಕುಜಿಮೋಣ ಅಕ್ಕ ಅಂತ ಹೇಳಿದ್ರೆ ಅವರನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ನಮ್ಮೊಬ್ಬ
ಜೀವನಾಡಿಯ ಕಾರ್ಯಕರ್ತ ಉಳ್ಳಾಲದಲ್ಲಿ ಅವರನ್ನು ಗುರುತವೇ ಇಲ್ಲ, ಅವರು ಸ್ವಲ್ಪ ಅಸೌಖ್ಯದಿಂದಿದ್ದಾರೆ, ಅವರನ್ನು ಕೂಡ ನೆನಪು ಮಾಡಬೇಕಾಗ್ತದೆ. ಮತ್ತೆ ನಮ್ಮ UT ಖಾದರ್ ಅವರು ಹೇಗೆ ಗೊತ್ತುಂಟ ನಿಮಗೆ? ಕಡಲಿದ್ದಲ್ಲಿ ಮಕ್ಕಳೊಟ್ಟಿಗೆ ಅಲ್ಲಿ ಕಡಲಲ್ಲಿ ಈಜ್ತಾರೆ, ಕ್ರಿಕೆಟ್ ಅಲ್ಲಿ ಗ್ರೌಂಡ್ ಇದ್ರೆ ಅಲ್ಲಿ ಮಕ್ಕಳೊಟ್ಟಿಗೆ ಆಡ್ತಾರೆ, ಎಲ್ಲಿ ಯಾವ ಬಸ್ ಇದ್ರೆ ಆ ಬಸ್ ಅನ್ನು ಬಿಟ್ಟು ಕಂಡಕ್ಟರ್ ಡ್ರೈವರ್ ಎಲ್ಲ ಆಗ್ತಾರೆ. ಈಸ್ ಎ ಆಲ್ರೌಂಡರ್. ಕ್ರಿಕೆಟ್ ನಲ್ಲಿ ಈಗ ಬೂಮ್ರಾ ಅಂತ ಒಪ್ಪಿದ್ದಾನೆ. ಅದೇ ರೀತಿ ಈ ಸಮಾಜವನ್ನು ಅವರು ಮುನ್ನಡೆಸಿಕೊಂಡು ಹೋಗುವಂತ ಒಂದು ಪಾರದರ್ಶಕ ವ್ಯಕ್ತಿ. ಯಾವ 12 ಗಂಟೆ 1 ಗಂಟೆ ರಾತ್ರಿ ಕೂಡ ನಮ್ಮ ಮುಖಚೇರಿಗೆ ಬಂದರೆ ಅಲ್ಲಿ ಸಹೋದರ ದಿನೇಶ್ ರಯ್ಯ ಈ ಹಿಂದಿನ ವಾರ್ಡ್ ಅಲ್ಲಿ ಒಂದು ಶಾಲೆ ಉಂಟು, ಅದನ್ನ ಎಲ್ಲ ನೋಡಬೇಕು ನೀವು. ಸಾಧಾರಣ 1.5 ಕೋಟಿಯ ಒಂದು ಶಾಲೆ ಸುನಾಮಿ ಫಂಡಿಗೆ ತಯಾರು ಮಾಡಿದ್ದಾರೆ. ನಮ್ಮ ದಿನೇಶ್ ರೈ ಅದರಲ್ಲಿ ಒಳ್ಳೆ ಬ್ಯಾಟಿಂಗ್ ಮಾಡಿದ್ದಾರೆ. ಹಿಂದೆ ನನ್ನ ಮಿತ್ರ ಅವರು, ಒಳ್ಳೆಯ ಒಬ್ಬ ಸ್ಪೀಕರ್ ಅವರು, ವೆರಿ ಗುಡ್. ಒಂದು ಎಂತದಂತ ಹೇಳಿದ್ರೆ ಒಂದು ನನಗೆ ಹೇಳಲಿಕ್ಕೆ ಶಬ್ದ ಸಿಗುವುದಿಲ್ಲ. ಅದು ಒಂದು ಒಳ್ಳೆ ಸ್ಪೀಕರ್ ಅವರೊಂದು ಕೈಯಲ್ಲಿ ಮೈಕೆ ಕೊಟ್ಟು ನೋಡ್ಬೇಕು ಒಮ್ಮೆ. ಯಾಕಂತ ಹೇಳಿದ್ರೆ ಉಳಿದ ಮಕ್ಕಳು ನಮ್ಮ ತಾಯಿಯಲ್ಲಿ ಅಂತ ನೋಡುವಂತ ಪರಿಸ್ಥಿತಿ ನಿರ್ಮಾಣ ಆಗಬಾರದು. ಆದ್ದರಿಂದ ಈ ಒಂದು ಕಟ್ಟಡಕ್ಕೆ ನಮ್ಮ ಅಧಿಕಾರಿಗಳು ಒಳ್ಳೆ ರೀತಿಯಲ್ಲಿ ಒಂದು ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ. ಅವರಿಗೆ ಕೂಡ ನಾನು ಒಂದು ಸಲ್ಯೂಟ್ ಅನ್ನು ಕೊಡ್ತೇನೆ ಈ ಸಂದರ್ಭದಲ್ಲಿ. ಯಾಕಂತ ಹೇಳಿದ್ರೆ ಅದೇ ರೀತಿ ನಮ್ಮ ನಗರಸಭೆಯ ವಿದ್ಯಾ ಮೇಡಮ್ ಅವರು ಇದ್ದಾರೆ. ಇನ್ನು ಮುಂದಿನ ಬೆಳವಣಿಗೆಗೆ ಏನಾದರೂ ಇದ್ರೆ ಅವರು ಕೂಡ ನಮ್ಮ ಸಹಕಾರ ಬೇಕು. ನಮ್ಮ ಅಧ್ಯಕ್ಷರಾದಂತಹ ಚಿತ್ರಾ ಮೇಡಮ್ ಅವರು ಇಲ್ಲಿ ಇಡೀ ಉಳ್ಳಾಲ ನಗರದ ಚಿತ್ರವನ್ನು ಅವರ ಕೈಯಲ್ಲಿ ಉಂಟು, ಅದು ಸಂಶಯ ಇಲ್ಲ. ಅಂತ ಒಬ್ಬ ಮಹಿಳಾ ಅಧ್ಯಕ್ಷರು. ಯಾಕಂತ ಹೇಳಿದ್ರೆ ನಾನು ನಗರಸಭೆಯಲ್ಲಿ ಒಮ್ಮೆ ಮೀಟಿಂಗ್ ಅಲ್ಲಿ ಹೇಳಿದೆ, ಅವರಿಗೆ ಮೀಸಲಾತಿಯಲ್ಲಿ ಆ ಒಂದು ಅಧ್ಯಕ್ಷ ಸ್ಥಾನ ಕೊಟ್ಟದ್ದು. ಅವರನ್ನು ನಾವು ಹಿರಿಯರು ಅಂತ ಹೇಳಿ ಅವರ ಅಧ್ಯಕ್ಷರವರಿಗೆ ಗೊತ್ತಿಲ್ಲ, ಅವರಿಗೆ ಒಳ್ಳೆಯ ಮಾರ್ಗದರ್ಶನವನ್ನು ಮಾಡಿ ಮಹಿಳೆಯರು ಮುಂದೆ ಬರಬೇಕು ಅಂತ ಇರುವಂತಹ ಒಂದು ಕಾಲಘಟ್ಟದಲ್ಲಿ ಎಲ್ಲಾ ಕಡೆ ಈಗ ಮಹಿಳೆಯರೇ ಅಲ್ಲ ಹೆಚ್ಚು ಕಾಣುವುದು. ಅದೇ ರೀತಿ ಅವರು ಮುಂದೆ ಬಂದಿದ್ದಾರೆ. ಅದಕ್ಕೂ ಕೂಡ ಈಗ ಮೀಸಲಾತಿಯ ವಿಷಯದಲ್ಲಿ ಅದಕ್ಕೂ ಕೂಡ ಒಂದು ಸಲ್ಯೂಟ್ ಅನ್ನ ಹೇಳಿ, ನಾನು ಈಗ ಯಾರೋ ಒಂದು ಹೇಳಿದ ಒಂದು ಪದ್ಯ ಆಡ್ಬೇಕಂತ ತೆಲಿಗೆ ಬಂದು ಉಮ್ಮನೊಟ್ಟಿಗೆ ನಲ್ಲ ರೂಪದ್ರು ವಸ್ತಾದ ಮಾರಿಟ್ಟು ಟೀಚರ್ ಒಟ್ಟಿಗೆ ಯಾರು ತಿರ್ಸತ್ಲು ಇಂದಂತೆ ಮಕ್ಕಳು ಟೀಚರ್ ಮಾರ್ಕೊಂಡಲ್ಲೇ ಖುಷಿಯಾವು ಆಯಾಯ ಟೈಮಿಗೂ ಬಂತು ಕಾಲಿ ತಿನ್ನಂದ್ರೆ ಮೇಲೆ ನೋಡ್ಕೊಳ್ಳಲ್ಲ. ಅವಳ അങ്ങനെ ಗೋಡಲ್ ಉಂಡಲ್ಲ, ಗೋಡಲ್ಲಿ ಕೊನೆಯ ನಿರ್ಗತ ಚಿತ್ರ, ಕೊನೆಯ ಮೊಳತರ ಚಿತ್ರ, ಕೊನೆಯ ಸಸ್ಯದ ಚಿತ್ರ ಎಲ್ಲ ಕಾಟ್ರ. ನನಗೆ ತಿಳಿದ ಮಟ್ಟಿಗೆ 45 ಸಬ್ಜೆಕ್ಟ್ ಉಂಟು ಒಂದು ವರ್ಷಕ್ಕೆ. ಅದನ್ನು ಒಳ್ಳೆಯ ರೀತಿಯಲ್ಲಿ ನೀವು ಅಲ್ಲ ಮೇಡಮ್, ಅಕಾರ್ಡಿಂಗ್ ಟು ಆಮ್ ಐ ಕರೆಕ್ಟ್ ಆರ್ ರಾಂಗ್? ಆಮ್ ಐ ಕರೆಕ್ಟ್? 45 ಸಬ್ಜೆಕ್ಟ್ ಉಂಟು ನಿಮಗೆ. ಅದು ಗೋಡೆಯಲ್ಲಿ ಇಲ್ಲಿ ಕಾಣುವುದಿಲ್ಲ ನಾನು ತಿಳಿದ ಮಟ್ಟಿಗೆ. ಇನ್ನು ಆಗ್ಬೇಕಲ್ಲ, ಇಟ್ ಈಸ್ ಎ ಡೆವಲಪಿಂಗ್ ಕಂಟ್ರಿ ಅಲ್ವಾ? ಹೌದು, ಹಾಗೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮ ಬಹಳ ಚಂದಾಗಿದೆ. ನಮ್ಮೂರ ಕಡಲಿನ ಸೂರ್ಯಾಸ್ತ ಚಂದ, ನಮ್ಮೂರ ಕಡಲಿನ ಬಂಡೆ ಮೀನ್ ಚಂದ, ಕಥಾದ ಮೇಲೆ ಕುಡ್ಕೊಂಡು ಕುಣಿಯುವುದು ಚಂದ, ಇವೂರು ಒಳೆ ನೀರು ಆಕಾಶ ಚಂದ, ನಮ್ಮ ಈ ಸಭೆಗೆ ಬಂದ ನೀವೆಲ್ಲ ಚಂದ, ನೀವೆಲ್ಲ ಅಂದ, ನೀವೆಲ್ಲ ಸುಂದರ, ಗೆಳೆಯರು ಹೃದಯ ಗೂಡಿನ ಅಂದರ, ನಾಳೆ ನಾವೇ ನಾಡ ಹಿರಿಯರು ನಮ್ಮ ಕನಸದು ಸುಂದರ, ಹಿಂದೂ ಮುಸ್ಲಿಂ ಕ್ರಿಸ್ತರೆಲ್ಲರಿಗೂ ಒಂದೇ ಭಾರತ ಮಂದಿರ, ಶಾಂತಿ ದಾತನೆ ಗಾಂಧಿ ದಾತನೆ ಹೃದಯ ಬಾಣಿನ ಚಂದಿರ. ಸರಿಯಾ? ಆಮೇಲೆ ಕರೆಕ್ಟ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. ನಮ್ಮ ಬುಮ್ರಾ ನಮ್ಮ ಶಾಸಕರು ಈಗ ಕ್ರಿಕೆಟ್ ನಲ್ಲಿ ಈಗ ಮುಂದಿನ ಭಾಷಣಕ್ಕೆ ಅಣಿಯಾಗಿದ್ದಾರೆ. ಅವರಿಗೆ ಬ್ಯಾಟಿಂಗು ಗೊತ್ತುಂಟು, ಬೌಲಿಂಗು ಗೊತ್ತುಂಟು, ಆಲ್ರೌಂಡರ್. ಉಳ್ಳಾಲದ ಮಟ್ಟಿಗೆ ಉಳ್ಳಾಲವನ್ನು ಆಳುವುದು ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. ಅದನ್ನು ಅನುಭವಿಸಿದವರಿಗೆ ಗೊತ್ತು. ಅದಕ್ಕೆಲ್ಲದಕ್ಕೂ ಒಂದು ಇದು ಮಾಡಿ ಅವರು ಮುಂದೆ ಕೊಂಡು ಹೋಗ್ತಾರೆ. ಜೈ ಜೈ ಕರ್ನಾಟಕ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಲ್ಲಿ ಈ ಒಂದು ಕಟ್ಟಡ ಬಂದಿರುವುದು ನಮ್ಮ ನಿಮ್ಮೆಲ್ಲರ ಒಂದು ಭಾಗ್ಯ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾರೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ನೂತನ ಶಾಲೆಯ ಉಪಸ್ಥಿತರುವಂತಹ ಅಧ್ಯಕ್ಷರ ವಹಿಸಿದ ನಗರಪಿಯಾಗಿರುವಂತಹ ಶಾಲೆಗೆ ಕರೆಗಿದ ಅಧ್ಯಕ್ಷರಾದಂತ ಸಲಮಾಕನವರೇ, ನಮ್ಮ ಇದಂತ ಅಬ್ಬಾಕನವರೇ, ನನಗೆ ಅತ್ಯಂತ ಸಂತೋಷವಾಗ್ತಿದೆ. ಈ ಒಂದು ಪ್ರದೇಶದಲ್ಲಿ ಒಂದು ಅತ್ಯುತ್ತಮವಾದ ಎಲ್ಲ ಮೂಲಭೂತ ಸೌಕರ್ಯವಿರುವಂತಹ ಒಂದು ಅಂಗನವಾಡಿ ಇವತ್ತು ಪ್ರಾರಂಭ ಆಗಿದೆ. ನಾನೆಲ್ಲ ಹೆತ್ತವರನ್ನು, ಹಿಂದೆ ಇಲ್ಲಿ ಮಕ್ಕಳನ್ನು ಕಲಿಸಿ ಹೆತ್ತವರನ್ನು, ಇಲ್ಲಿದ್ದ ಶಿಕ್ಷಕ ವರ್ಗದವರನ್ನು, ಸಿಬ್ಬಂದಿಗಳನ್ನು ಎಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಸಮತಟ್ಟಾದ ಮೂಲಭೂತ ಸೌಕರ್ಯ ಇಲ್ಲದಿದ್ರೂ ಕೂಡ ಅಂಗನವಾಡಿ ನಮ್ಮ ಜುಮಾ ಮಸೀದಿಯಲ್ಲಿ ಸೇರಿಕೊಂಡು ಈ ಪ್ರದೇಶದ ಮಕ್ಕಳಿಗೆ ಒಂದು ಅಂಗನವಾಡಿ ಒಂದು ಶಿಕ್ಷಣ ಸಿಗಬೇಕು, ಅದನ್ನು ನಾವು ವ್ಯಕ್ತಿತ್ವ ಉತ್ತಮವಾಗಿ ರೂಪಿಸಿಕೊಳ್ಳುವ ಉದ್ದೇಶದಿಂದ ಆ ಮಸೀದಿ ವಠಾರದಲ್ಲಿ ಇವತ್ತು ಅಂಗನವಾಡಿ ಇವತ್ತು ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವ ಮೂಲಕ ಈ ಒಂದು ಪ್ರದೇಶದಲ್ಲಿ ಅಂಗನವಾಡಿ ಪ್ರಾರಂಭ ಮಾಡಲಿಕ್ಕೆ ಒಂದು ಕೇಂದ್ರವಾದ ಒಂದು ಅವಕಾಶವನ್ನು ಅವತ್ತಿನ ಮಸೀದಿ ಅವಕಾಶ ಮಾಡಿ ಕೊಟ್ಟದಕ್ಕೆ ಅವತ್ತಿನ ಅಧ್ಯಕ್ಷರಿಗೂ ಈಗಿನ ಅಧ್ಯಕ್ಷರು ಎಲ್ಲ ಸದಸ್ಯರಿಗೂ ಕಲಿಯುವ ರೀತಿಯಲ್ಲಿ ಸಂಪೂರ್ಣವಾಗಿ ಕೊಡುವಂತ ಒಂದು ಮನೋಭಾವ ಕೂಡ ಇವತ್ತು ಹಮ್ಮಿಕೊಂಡು ಇವತ್ತು ಬಂದಿದ್ದಾರೆ. 20 ವರ್ಷ ನಂತರ ಇಲ್ಲಿ ಸ್ಥಳವನ್ನು ಗುರುತಿಸಿಕೊಂಡು ಬಹುಶಃ ನಮ್ಮ
ಈ ಒಂದು ಅನುದಾನ ಬಂದಪ್ಪ CDP ಅವರು ಚರ್ಚೆ ಮಾಡಿಕೊಂಡು ಇಲ್ಲಿಗೆ ಮತ್ತೊಂದು ಕೋಟೆಕಾರಿಗೆ ಇವತ್ತು ಅನುದಾನ ನೀಡುವ ಮೂಲಕ ಭವಿಷ್ಯದಲ್ಲಿ ಒಂದು ಮಾದರಿ ಅಂಗನವಾಡಿ ಕೇಂದ್ರವಾಗಲಿಕ್ಕೆ ಇವತ್ತು ನಾವೆಲ್ಲ ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಬಹುಶಃ ನಮ್ಮ ದರ್ಗಾ ಸಮಿತಿಯ ಅಧ್ಯಕ್ಷರು ಕೂಡ ಬಹುಶಃ ಬಂದಿದ್ರು, ಬೇರೆ ಬೇರೆ ಕಾರ್ಯಕ್ರಮ ಇದ್ದ ಕಾರಣ ಅವ್ರು ನಿಲ್ಲಕ್ಕೆ ಆಗಲಿಲ್ಲ. ನಮ್ಮ ಕುಂಜಿಮೋಹನಕ್ಕೆ ಹಿರಿಯರು ಬಹುಶಃ ಅವ್ರಿಗೆ ಇನ್ನಿಷ್ಟ ಬರ್ತಾರೆ, ಅವರು ಕೂಡ ಬಹುಶಃ ಇವತ್ತು ಅಸೌಖ್ಯರಾಗಿದ್ದಾರೆ. ಇವರೆಲ್ಲ ಈ ಪ್ರದೇಶ ಅಭಿವೃದ್ಧಿಗೆ ಕಾಣದ ಕೈಗಳಾಗಿ ತಮಗೆ ಕೊಟ್ಟಂತ ಸಹಕಾರವನ್ನು ನಾವು ಊರಿನವ್ರು ಯಾರು ಕೂಡ ಮರೀಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಇವತ್ತು ಈ ಅಂಗನವಾಡಿ ಕಲಿಯುವಂತ ಎಲ್ಲ ವಿದ್ಯಾರ್ಥಿನಿಯರು ಭವಿಷ್ಯ ದಿನಗಳಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಹೋಗುದು ಅಂತೇಳಿ ಎಲ್ಲರ ಇಚ್ಛೆ. ಮುಂದಿನ 10-15 ವರ್ಷಗಳಲ್ಲಿ ಎಲ್ಲ ಸೋದರ ಮಕ್ಕಳು ಯಾರಿದ್ದಾರ ನೀವೆಲ್ಲರೂ ಕೂಡ ದೊಡ್ಡ ಸ್ಥಾನಕ್ಕೆ ಹೋದ್ರೆ ಅದು ಇಂಜಿನಿಯರ್, ಅಡ್ವೊಕೇಟ್, ಪೊಲೀಸ್ ಆಫೀಸರ್ ಯಾವ ಹಂತಕ್ಕೆ ಹೋಗ್ತಾ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಕನಸು ಇವ್ರದ್ದು ಆಗಬೇಕು. ಅದಕ್ಕೆ ಹೆತ್ತವರು ಈ ಶಿಕ್ಷಕ ವರ್ಗದವರಿಗೆ ಸಂಪೂರ್ಣವಾದ ಸಹಕಾರ ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. ಅಂಗನವಾಡಿ ಈಗಾಗಲೇ ಹೇಳಿದ್ದಾರೆ, ಆರೋಗ್ಯವಂತ ತಾಯಿ ಮತ್ತು ಆರೋಗ್ಯ ಮಗು ಯಾವ ರೀತಿ ಇರಬೇಕು ಅದಕ್ಕೆ ಬೇಕಾಗುವಂತ ಎಲ್ಲ ವ್ಯವಸ್ಥೆಗಳು ಇವತ್ತು ನಮ್ಮ ಅಂಗನವಾಡಿಯಲ್ಲಿ ಸಿಗ್ತಾ ಇದೆ. ಅದನ್ನು ಜನ ಕಾಲುಗಳಿಗೆ ಮುಟ್ಟಿಸ್ಲಿಕ್ಕೆ ಅಂಗನವಾಡಿ ಟೀಚರ್ ಮತ್ತು ಸಿಬ್ಬಂದಿ ವರ್ಗದವರು ಎಲ್ಲ ರೀತಿಯ ಕೆಲಸ ಮಾಡ್ತಿರೋ ಅತ್ಯಂತ ಸಂತೋಷ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದೇ ರೀತಿ ಈ ಒಂದು ಅಂಗನವಾಡಿಯ ನಮ್ಮ ಮೂರು ಕೂಡ ಅದು ವಸಂತ ಇರಲಿ, ಸಾವಿತ್ರಿ ಇರಲಿ ಮತ್ತು ಸೀತಾರವರಿರಲಿ, ಇವರೆಲ್ಲರೂ ಕೂಡ ಆ ಉತ್ತಮ ರೀತಿಯಿಂದ ಇನ್ನೂ ಕೂಡ ಮುಂದಕ್ಕೆ ತಗೊಂಡು ಹೋಗ್ತಾರೆ. ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದ ಅಧಿಕಾರಿ ಮತ್ತು ಅವರೆಲ್ಲ ಸಂಘ ಸಂಸ್ಥೆಗಳ ಮುಖಾಂತರ ನನಗೆ ಅತ್ಯಂತ ಸಂತೋಷ ಅಂದರೆ ನೀವೆಲ್ಲ ಅಂಗನವಾಡಿ ಟೀಚರ್ ಎಲ್ಲ ಒಗ್ಗಟ್ಟಾಗಿದ್ದೀರಿ. ಯಾರಿಗೊಬ್ಬರು ತೊಂದರೆ ಆದರೆ ಎಲ್ಲ ಅಂಗನವಾಡಿಯವರು ಒಟ್ಟಾಗಿದ್ದುಕೊಂಡು ಅವರಿಗೆ ಸಹಕಾರ ಮಾಡುವಂಥದ್ದು ಅಥವಾ ಸಮಸ್ಯೆ ಕಡಿಮೆ ಮಾಡುವಂಥದ್ದು, ಒಂದು ಕುಟುಂಬದ ರೀತಿಯಲ್ಲಿ ತಾವು ಏನಿದೆಯಾ ಅದು ಮುಂದೆ ಕೂಡ ಮುಂದುವರಿಸಿಕೊಂಡು ಹೋಗುವಂತ ಅವಕಾಶ ನಿಮ್ಮೆಲ್ಲರಿಂದ ಆಗ್ಬೇಕನ್ನು ನಾನು ಇವತ್ತು ಕೇಳಿಕೊಂಡು ಬಹುಶಃ ನಿಮ್ಗೆಲ್ಲ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿ ಎಲ್ಲ ವಿದ್ಯಾರ್ಥಿ ಪೋಷಣ ನಾನು ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಳ್ಳುತ್ತಾ, ಇದು ನಮ್ಮ ಉದ್ದೇಶ ಅಂತ ಹೇಳಿದ್ರೆ ಜನಸಾಮಾನ್ಯರ ಮನೆಯ ಕಾಲುಬುಡದಲ್ಲಿ ಒಂದು ಅಂಗನವಾಡಿ ಇರಬೇಕು, 1 ಕಿಲೋಮೀಟರ್ ಒಳಗಡೆ ಒಂದು ಪ್ರೈಮರಿ ಸ್ಕೂಲ್ ಇರಬೇಕು, 3 ಕಿಲೋಮೀಟರ್ ಒಳಗಡೆ ಒಂದು ಹೈಸ್ಕೂಲ್ ಇರಬೇಕು, 10 ಕಿಲೋಮೀಟರ್ ಒಳಗಡೆ ಒಂದು ಕಾಲೇಜ್ ಇರಬೇಕು. ಇದು ಬಹುಶಃ ಒಂದು ಎಜುಕೇಶನ್ ಸಿಸ್ಟಮ್ನ ಒಂದು ಮುಖ್ಯ ಗುರಿಯಾಗಿದೆ. ನಿಮ್ಗೆ ಇಲ್ಲಿ ಈಗ ಅಂಗನವಾಡಿ ಶಾಲೆ ಇದೆ, 1 ಕಿಲೋಮೀಟರ್ ಹೋದ್ರೆ ನಿಮಗೆ ಪಿಲಾರಲ್ಲಿ ಪ್ರೈಮರಿ ಇದೆ, 2 ಕಿಲೋಮೀಟರ್ ಹೋದ್ರೆ ಬಬ್ಬುಗುಟ್ಟೆಯಲ್ಲಿ ಹೈಸ್ಕೂಲ್ ಇದೆ, ಈಗ ದೇರ್ಲಕಟ್ಟೆ 3 ಕಿಲೋಮೀಟರ್ ಹೋದ್ರೆ ನಿಮಗೆ ಕಾಲೇಜು ಕೂಡ ಸ್ಟಾರ್ಟ್ ಆಗಿದೆ. ಅಲ್ಲಿ ನಿಮಗೆ ಡಿಗ್ರಿ ಕಾಲೇಜ್ ಸರ್ಕಾರಿ, ಪ್ರೈವೇಟ್ ಹೇಗಾದ್ರೂ ಇದೆ. ಸೊ ಸರ್ಕಾರಿಗೆ ಬೇಕಾಗುವಂತ ಎಲ್ಲಾ ವ್ಯವಸ್ಥೆ ಆಗಿದೆ. ಈ ಸಲ ನಾವು ಇಡೀ ರಾಜ್ಯದಲ್ಲಿ ಸ್ಯಾಂಕ್ಷನ್ ಅದು 3 ಕಾಲೇಜು ಮಾತ್ರ, ಅದರ ಒಂದು ನಮ್ಮ ಕ್ಷೇತ್ರ ಅಂತ ಹೇಳಲಿಕ್ಕೆ ನಾನು ಇವತ್ತು ಹೆಮ್ಮೆ ಇವತ್ತು ಬರ್ತೇನೆ. ಆದ ಕಾರಣ ನಾನು ನಿಮ್ಗೆಲ್ಲ ಶುಭಾಶಯ ನಾನು ಸಲ್ಲಿಸಿಕೊಂಡು ಅಂಗನವಾಡಿ ಸಂಬಂಧಪಟ್ಟಾಗಿ ನಮ್ಮ ತಾಲೂಕು ಕೂಡ ಚೇಂಜ್ ಆಗಿದೆ. ತಾಲೂಕು ಮಟ್ಟದ ಕಚೇರಿಗೆ ಮತ್ತು ನಿಮ್ಮ ಟ್ರೈನಿಂಗ್ ಸೆಂಟರ್ಗೆ ಒಂದು ಸೂಕ್ತವಾದ ಜಾಗ ಒದಗಿಸದಲ್ಲಿ ಆ ಒಂದು ವ್ಯವಸ್ಥೆಗಳು ನಾವು ಮುಂದಿನ ನಾವು ಮಾಡ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಬಹುಶಃ ಈ ಪ್ರದೇಶದಲ್ಲಿ ಪುರುಷೋತ್ತಮ ಇದ್ದಾರೆ, ಬಾಸಿಲ್ ಅವರಿದ್ದಾರೆ, ಸಾವಿತ್ರಿ ಎಲ್ಲರೂ ಕೂಡ ಈ ಒಂದು ಪ್ರದೇಶದ ಸದಸ್ಯರಾಗಿ ಎಲ್ಲಾ ರೀತಿಯ ತಮ್ಮ ಸಹಕಾರ ಕೆಲಸ ಇವತ್ತು ಆಗ್ತಾ ಇದೆ ಅಂತ ನಾನು ಹೇಳ್ತಾ ನಿಮ್ಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸುವುದೇ. ಶಬಾದರವರೇ ಎಲ್ಲ ಶುಭಾಶಯ ನಾನು ಇವತ್ತು ಸಲ್ಲಿಸಿ ಬಹುಶಃ ಇನ್ನೊಂದು ಬಂದಾಗ ಇನ್ನಷ್ಟು ಮಾತಾಡೋ ಅವಕಾಶ ನಾವೆಲ್ಲ ಇವತ್ತು ಪಡ್ಕೊಳ್ಳುವ ಅಂತ ಹೇಳಿಕೊಳ್ತಾ, ಅಂಗನವಾಡಿಗೆ ಸಂಬಂಧಪಟ್ಟ ಬೇರೆ ಬೇರೆ ಸಮಸ್ಯೆ ಇದೆ, ಸಂದರ್ಭ ನೀವು ಚರ್ಚೆ ಮಾಡಿಕೊಂಡು ಎಲ್ಲಿ ಮಾತಾಡಬೇಕು ಅಲ್ಲಿ ಖಂಡಿತವಾಗಿ ನಾನು ಮಾತಾಡೋ ಅವಕಾಶ ಇವತ್ತು ಮಾಡ್ತೇನೆ ಅಂತ ಕೂಡ ನಾನು ಹೇಳಿಕೊಳ್ತಾ ನಿಮ್ಗೆಲ್ಲ ಶುಭಾಶಯ ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ. ದೇವರ ಹೆಸರು ನಾನು ಚಾಲನೆ ಕೊಡ್ತಾ ಇದ್ದೇನೆ. ಅದೇ ರೀತಿ ನಿಮ್ಗೆಲ್ಲ ಶುಭಾಶಯ ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಹಳಷ್ಟು ಇದೆ ಇಲ್ಲಿ ಜಾಗ ಸಿಗ್ಬೇಕಾದ್ರೆ. ಅದೇ ರೀತಿ ನಮ್ಮ ಇವರನ್ನು ಕೂಡ ನಾವು ಸನ್ಮಾನಿಸಲಿದ್ದೇವೆ. ಹಾಗೆ ಇವತ್ತಿನ ಈ ಒಂದು ಕಟ್ಟಡವನ್ನು ಬಹಳ ಕ್ಲಪ್ತ ಸಮಯಕ್ಕೆ ನಮಗೆ ನಿರ್ಮಿಸಿಕೊಟ್ಟಂತಹ ಕಾಂಟ್ರಾಕ್ಟರ್ ಆದಂತಹ ನಜರ್ ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಸನ್ಮಾನ ಮಾಡಲಿಕ್ಕೆ ಇದ್ದೇವೆ ನಮ್ಮ ಇಲಾಖಾ ವತಿಯಿಂದ. ಹಾಗೂ ಈ ಅಂಗನವಾಡಿಯ ಬಾಲ ವಿಕಾಸ ಸಮಿತಿಯ ಅಧ್ಯಕ್ಷರು ಕೂಡ ಇಲ್ಲಿದ್ದಾರೆ, ಸಾಹಿನಾ. ಇವರ ಎಲ್ಲರ ಬೆಂಬಲದಿಂದ ಈ ಒಂದು ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಅದಕ್ಕೆ ಮೊದಲು ನಮ್ಮ ಮಾಜಿ ಕೌನ್ಸಿಲರ್ ಆದಂತಹ ದಿನೇಶ್ ಇವರು 2 ಶುಭ ನುಡಿಯನ್ನು ನುಡಿಬೇಕಾಗಿ ಮಾಡಿದ್ರು. ಆ ಸಂದರ್ಭದಲ್ಲಿ ನಾನು ಕೂಡ ಉಳ್ಳಾಲದ ಉಪಾಧ್ಯಕ್ಷನಾಗಿದ್ದೆ. ಇಲ್ಲಿ ಜಾಗವನ್ನ ನಾವು ಇದು ಕುಮ್ಕಿ ಲ್ಯಾಂಡ್ ಆಗಿತ್ತು, ಕುಮ್ಕಿ ಪ್ರಾಪರ್ಟಿ. ನಾಗೇಶ್ ಗಟ್ಟಿ ಅವರ ಏನೋ ಒಂದು ಅವರ ಸಂಬಂಧಿತ ಒಂದು ಕುಮ್ಕಿ ಪ್ರಾಪರ್ಟಿಯನ್ನ ಸರ್ಕಾರ ಅನ್ನುವಂತ ನೆಲೆಯಲ್ಲಿ ಅಂಗನವಾಡಿಗೆ ಬೇಕು ಅಂತ ಹೇಳಿ ಕುಂಜಮೋನಾಕನವರು ಒತ್ತಡ ಹಾಕಿದಾಗ ಆ ಸಂದರ್ಭದಲ್ಲಿ ಸನ್ಮಾನ್ಯ ಶಾಸಕರಲ್ಲಿ ನಾವು ಕೇಳಿದಾಗ ಅದನ್ನು ಅಂಗನವಾಡಿಗೆ ಮೀಸಲಿಡಿ ಅನ್ನುವಂತ ಮಾತನ್ನು ಹೇಳಿದಾಗ ಆ ಸಂದರ್ಭದಲ್ಲಿ ನಾವು ನಿರ್ಣಯವನ್ನ ಮಾಡಿ ಈ ಅಂಗನವಾಡಿಗೆ ಒಂದು ಜಾಗವನ್ನು ನಾವು ಅವತ್ತು ಮೀಸಲಿಟ್ಟಿರೋ ಕಾರಣ ಇವತ್ತು ಅದು ಸನ್ಮಾನ್ಯ UT ಖಾದರ್ ಅವರ ಒಂದು ನೇತೃತ್ವದಲ್ಲಿ ಬಹುಶಃ ನಾನು ಒಂದು ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾವುದೇ ಶಾಸಕರು ಇರ್ಬೋದು, ಆದ್ರೆ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಎಲ್ಲ ಅಂಗನವಾಡಿಯ
ಟೀಚರ್ಸ್ ಹಾಗೂ ಅವರ ಅಸಿಸ್ಟೆಂಟ್ ಅವರು ಇರುವಷ್ಟು ಸಂತೋಷ ಬೇರೆ ಶಾಸಕರು ಇರತಕ್ಕಂಥ ಜಾಗದಲ್ಲಿ ಇಲ್ಲ ಅಂತಕ್ಕಂಥ ಮಾತನ್ನ ನೇರವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಎಲ್ಲಿ ಆಗ್ಲಿ ಏನೇ ಆಗ್ಲಿ ಯಾವುದೇ ಅಂಗನವಾಡಿ ಟೀಚರ್ ಹತ್ರ ಕೇಳಿದ್ರೆ ಅದು ರೇಣುಕಾ ಮೇಡಮ್ ಇರ್ಬೋದು, ಅನುಪಮ ಇರ್ಬೋದು, ಇನ್ನೊಬ್ಬರು ಯಾರೇ ಇರ್ಬೋದು, ಎಲ್ಲಿಯಾದ್ರೂ ನಮ್ಮ ಶಾಸಕರು ಹೇಗೆ ಅಂತ ಹೇಳಿದ್ರೆ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸತಕ್ಕಂಥ ಒಬ್ಬ ಶಾಸಕರು ಅಂತ ಹೇಳಿದ್ರೆ ಅವರ ಒಂದು ಒಳ್ಳೆಯ ಗುಣ ಏನು ಅಂತ ಹೇಳಿದ್ರೆ ಅವರು ಮಕ್ಕಳಿಗೆ ಬೇಕಾದಾಗ ಮಕ್ಕಳಾಗಿ, ಆಗ ಮೊಹಮ್ಮದ್ ಮುಖರ್ಜಿ ಹೇಳಿದಾಗೆ, ಹಿರಿಯರಿಗೆ ಬೇಕಾದಾಗ ಹಿರಿಯರಾಗಿ, ರೋಗಿಗಳ ಹತ್ರ ಹೋಗುವ ರೋಗಿಗಳಾಗಿ, ಹಾಗೆ ಎಲ್ಲಿ ಬೇಕು ಆ ರೀತಿಯಲ್ಲಿ ಹೊಂದಿಕೊಂಡು ಹೋಗತಕ್ಕಂಥ ಒಬ್ಬ ಶಾಸಕ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಕೂಡ ಹೆಮ್ಮೆ ಆಗ್ತಾ ಇದೆ. ಅವರ ಜೊತೆಯಲ್ಲಿ ನಾವು ಇದ್ದೇವೆ ಅಂತ ಹೇಳಿದ್ರೆ ಅದು ನಮ್ಮದು ಕೂಡ ಒಂದು ಭಾಗ್ಯ ಅನ್ನುವಂತ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡುವಂತೆ. ಹಾಗಾಗಿ ನಾನು ಈ ಒಂದು ಮಸೀದಿಯ ಎಲ್ಲ ಸಮಿತಿಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರುಗಳಿಗೆ 26 ವರ್ಷಗಳಿಂದ ಒಂದು ಮಸೀದಿಯ ಅಲ್ಲಿ ಅಂಗನವಾಡಿಯನ್ನ ಸ್ಥಾಪನೆ ಮಾಡಿಕೊಂಡು ಈ ಊರಿನ ಮಕ್ಕಳಿಗೆ ಅಂಗನವಾಡಿಯ ಶಿಕ್ಷಣವನ್ನು ಕೊಡತಕ್ಕಂಥ ಕೆಲಸಕ್ಕೆ ಸಹಕಾರ ನೀಡಿದ್ದಕ್ಕಾಗಿ ನಾನು ಒಬ್ಬ ಮಾಜಿ ಉಲ್ಲಾಲ ನಗರ ಸಭೆಯ ಉಪಾಧ್ಯಕ್ಷನಾಗಿ ಎಲ್ಲ ಮಸೀದಿಗೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೆ. ಇದೇ ರೀತಿಯಲ್ಲಿ ಸನ್ಮಾನ್ಯ ಶಾಸಕರೇ, ನಮ್ಮ ಕಲ್ಲಾಪಿನಲ್ಲಿ ಒಂದು ಮಸೀದಿ ಇದೆ, ಆ ಮಸೀದಿಯಲ್ಲೂ ಕೂಡ ಒಂದು ಅಂಗನವಾಡಿ ಇದೆ. ಭವಿಷ್ಯದ ದಿನದಲ್ಲಿ ಅಲ್ಲಿ ಜಾಗ, ಸರ್ಕಾರಿ ಜಾಗವನ್ನು ನಾವು ಗುರುತಿಸಿ ಕೊಡ್ತೇವೆ. ತಮ್ಮ ಸಹಕಾರದಲ್ಲಿ ಅಲ್ಲಿಯೂ ಕೂಡ ಒಂದು ಅಂಗನವಾಡಿಯನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸ ಆಗಬೇಕು ಅನ್ನುವಂತ ವಿನಂತಿಯನ್ನು ನಾನು ಮಾಡುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಇಲ್ಲಿ ನಮ್ಮ ಈ ಒಂದು ಕಟ್ಟಡವನ್ನು ನಿರ್ಮಿಸಿದಂತಹ ಕಾಂಟ್ರಾಕ್ಟರ್ ಆದಂತಹ ನಜರ್ ಸರ್ ಇವರು ಇಲ್ಲಿ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕಲರ್ಫುಲ್ ಆಗಿ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಅದಕ್ಕೆ ಹೇಳಿದ್ದು ಸರ್. ಮಸೀದಿಯ ಅಧ್ಯಕ್ಷರಾದ ಸಲಾಂ ಇವರಿಗೆ ಹೃತ್ಪೂರ್ವಕವಾದ ಸನ್ಮಾನವನ್ನು ಮಾಡುತ್ತಾ ಇವರಿಗೆ ಆಯುರಾರೋಗ್ಯ ಕೊಟ್ಟು ಇನ್ನಷ್ಟು ಇಂತಹ ಒಳ್ಳೆಯವರು ದೇವರ ಆಶೀರ್ವಾದ ಇರಲಿ ಅಂತ ಎನ್ನುತ್ತಾ ನಿಮ್ಮ ಆಶೀರ್ವಾದವನ್ನು ನಾವು ಬೇಡಿಕೊಳ್ಳುತ್ತಾ ಈ ಒಂದು ಕಾರ್ಯದಲ್ಲಿ ಪಾಲ್ಗೊಂಡದಕ್ಕೆ ತಮಗೆ ಧನ್ಯವಾದಗಳು. ಹಿರಿಯ ಮಾಜಿ ಉಳ್ಳಾಲ ನಗರಸಭಾ ಅಧ್ಯಕ್ಷರ ಅವರ ಮನೆಗೆ ಹೋಗಿ ಅವರಿಗೂ ಸನ್ಮಾನ ಮಾಡಿ ಅವರ ಕ್ಷೇಮವನ್ನು ವಿಚಾರಿಸಲಿಕ್ಕೆ ನಮ್ಮ ಜನಪ್ರಿಯ ಶಾಸಕರಾದಂತಹ ಯುಟಿ ಖಾದರ್ ಸರ್ ತೆರಳಲಿದ್ದಾರೆ. ಬಡವರಿಗೆ ವಿಶೇಷ ಆಸಕ್ತಿ ಆವತ್ತಿನ ಕಾಲದಲ್ಲಿ ಆಸಕ್ತಿವಾಗಿದ್ದಂತಹ ಮತ್ತು ಈ ಪಿಲಾರ್ ಅಂಗನವಾಡಿ ನೂತನ ಕಟ್ಟಡ ಸ್ಥಳಕ್ಕೆ ಅವತ್ತು ಅಧ್ಯಕ್ಷರಾಗಿದ್ದ ಸ್ಥಳ ನಿಗದಿಪಡಿಸಿ ಸರ್ಕಾರ ಸ್ಥಳವನ್ನು ಅಂಗನವಾಡಿ ಸ್ಥಳಕ್ಕೆ ನಿಗದಿಪಡಿಸಿದಂಥ ಕುಜುಮೋನ ಮತ್ತು ಅವರ ಸಂಪೂರ್ಣ ಸಹಕಾರ ಕೊಟ್ಟಂತ ಧರ್ಮಪತ್ನಿಯಾಗಿರುವಂಥ ಫಾತಿಮಾ ಕುಜುಮೋನಗಳ ಪರವಾಗಿ ಇಡೀ ಉಲ್ಲಾಲದ ಜನರ ಪರವಾಗಿ ಅಂಗನವಾಡಿಯ ನಮ್ಮ ತಾಲೂಕು ಮಟ್ಟದ ಇಲಾಖೆಯ ಅಂಗನವಾಡಿಯ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದ ಮತ್ತು ಶಿಕ್ಷಕ ಪರವಾಗಿ ಮತ್ತು ಸೋಮೇಶ್ವರದ ಲಗಸಭೆ ಪರವಾಗಿ ಎಲ್ಲ ನಾವು ಇಬ್ಬರಿಗೂ ಕೂಡ ಗೌರವಪೂರ್ವಕ ಸನ್ಮಾನ ನಾವು ಮಾಡ್ತಾ ಇದ್ದೇವೆ, ಶುಭಾಶಯ ಸಲ್ಲಿಸ್ತೇವೆ. ಅವರಿಗೆ ದೇವರು ದೀರ್ಘಾಯುಷ್ಯ, ಆರೋಗ್ಯ, ಸಂಪತ್ತು ಮತ್ತು ಅವರ ಏನು ಕಾಲು ನೋವು ಇದೆ ಎಲ್ಲೋ ಕೂಡ ಆಶಿಸ್ತೇವೆ. ಮತ್ತು ಅವರ ಮಗ ಅಶ್ರಫ್ ಇದ್ದಾನೆ, ಇವರ ನೇತೃತ್ವ ಮುಂದೆ ತಗೊಂಡು ಒಬ್ಬರು ಸಮಯ ಕೆಲಸವನ್ನು ಇದಕ್ಕೆ